ಮಂಗಳೂರು ದತ್ತನಗರ ನಿವಾಸಿಗಳ ಸಂಘದ ಆಶ್ರಯದಲ್ಲಿ ಆಟಿದ ಆಯನೋ ಕಾರ್ಯಕ್ರಮ ಗೌಜಿ ಗಮ್ಮತ್ತು ಮನೆ ಮಾಡಿತ್ತು. ಆಟಿಗಳೆಂಜನ ಆಗಮನದೊಂದಿಗೆ ಸಂಪ್ರದಾಯಬದ್ಧವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಆಕಾಶವಾಣಿ ಕಲಾವಿದ ತುಳು ಜನಪದ ಸಾಹಿತಿ ಮಹೇಂದ್ರನಾಥ್ ಸಾಲೆತ್ತೂರು ಅವರು ಕಳಸಕ್ಕೆ ಭತ್ತ ಹಾಕಿ ಹಿಂಗಾರ ಹೂವನ್ನು ಅರಳಿಸುವ ಮೂಲಕ ವಿಶೇಷವಾಗಿ ಕಾರ್ಯಕ್ರಮ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ತುಳು ಪರಂಪರೆ ಶ್ರೀಮಂತ ಪರಂಪರೆಯಾಗಿದ್ದು ಹಿಂದಿನ ಕಾಲದ ಆಚಾರ ವಿಚಾರಗಳು ಅರ್ಥಗರ್ಭಿತ ಆಟಿ ತಿಂಗಳ ಕಷ್ಟಕಾಲದ ದಿನ ಇಂದು ಆಚರಣೆಗೆ ಸೀಮಿತವಾಗಿದ್ದರೂ ಇದು ನಮ್ಮ ಯುವ ಪೀಳಿಗೆಗೆ ತಿಳಿಸಲು ಸಹಕಾರಿ ಅಂತ ಶ್ಲಾಘಿಸಿದರು. ಇದೇ ಸಂದರ್ಭ ಆಟಿ ಆಚರಣೆ ಮಹತ್ವ ಕುರಿತು ಉಪನ್ಯಾಸ ನೀಡಿದರು. ಸಂಘದ ಸಂಚಾಲಕ ಎಚ್.ಕೆ. ಪುರುಷೋತ್ತಮ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಂಘದ ಸರ್ವ ಸದಸ್ಯರ ಬೆಂಬಲ ಪ್ರೋತ್ಸಾಹದಿಂದ ನಮ್ಮ ಬಡಾವಣೆಯಲ್ಲಿ ಶಾಂತಿ ಸೌಹಾರ್ದತೆಯ ಜೊತೆಗೆ ಒಗ್ಗಟ್ಟಿನ ಶಕ್ತಿ ಇದೆ. ಇದರಿಂದ ಎಲ್ಲ ಕೆಲಸಗಳಲ್ಲಿ ಯಶಸ್ವಿ ಸಾಧ್ಯವಾಗಿದೆ ಅಂತ ಹೇಳಿದರು. ಬಡಾವಣೆಯ ಮಹಿಳೆಯರು ಆಟಿ ಆಯುನದ ಹಿನ್ನೆಲೆಯಲ್ಲಿ 42 ಬಗೆಯ ಸಸ್ಯಾಹಾರಿ ಮಾಂಸಾಹಾರಿ ಖಾದ್ಯಗಳನ್ನು ತಯಾರಿಸಿದರು. ಆಟಿ ಸಂದರ್ಭ ಭೂಮಿಯಲ್ಲಿ ಸಿಗೋ ಸೊಪ್ಪು ಕಾಯಿಗಳ ಪಲ್ಯ, ಪತ್ರೋಡೆ, ಕೊಟ್ಟಿಗೆ, ಉಪ್ಪಡ್ ಪಚ್ಚೀರ್, ಬೂತಾಯಿ ಪುಳಿಮುಂಚಿ, ತಜ್ಜಂಕ್ ಹಲಸಿನ ಬೀಜ ಪಲ್ಯ, ನಾಟಿ ಕೋಳಿ ಸುಕ್ಕ, ಹಳದಿ ಎಲೆ ಗಟ್ಟಿ, ಗಾರಿಗೆ, ಕೆಸುವು ಎಲೆಯ ತಿಂಡಿಗಳ ಸಹಿತ ಸ್ವಾದಿಷ್ಟ ಊಟವನ್ನ ತಿಂದು ಸಖತ್ ಖುಷಿಪಟ್ರು. ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಪ್ರವೀಣ್, ಕಾರ್ಯದರ್ಶಿ ಹರೀಶ್ ಗೌಡ, ಕೋಶಾಧಿಕಾರಿ ರಾಜ್ಗೋಪಾಲ್ ಸೇರಿದಂತೆ ಮತ್ತಿತರರು ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಆಟಿದ ಅಮಾಸೆಗೆ ನಮ್ಮ ದಾದ ಮನಪು ಅಂದ ಪಂಡ ಪೆರಿಯ ಆಕ್ಲಿನ ನಮ್ಮ ಇಲ್ಲಾಗಿ ಲೆಪ್ಪುಣಂಚಿನ ಒಂಜಿ ಕಿರಮೊಂಡು ಆತೆಯತ್ತು ಆಟಿದ ಅಮಾಸೆಗೆ ಕುಲೆಕ್ಲೆಗೆ ಮದಿಮೆ ಮಲ್ಪುಣಂಚಿನ ಒಂಜಿ ಕಿರಮೊಂಡು ತುಲೆ ನಮ್ಮ ಜೀವಡು ಪುಣಗನೆ ನರಮನೆಗೆ ಎಂಚ ನಮ್ಮ ಮದಿಮೆ ಮಲ್ಪೋನ ಅಂಚನೆ ಕರಿದು ಪೋಯಿನಂಚಿನ ಒಂಜಿ ಕುಟುಂಬದ ಆಣ ಪುಣ್ಣೊಂದಿತ್ತಂದ ಅಕ್ಲೆಗ್ಲ ಅವೇ ರೀತಿಡ್ ಬಚ್ಚಿರೆ ಬಜ್ಜೆಯಿಡು ಅರಿವಾನೋಡು ರಡ್ಡು ಮಣೆತ ಮಿತ್ತದಿದು ಆಣು ಪೊಣ್ಣನು ನೀರು ತಲಿತದು ಎದುಕೊಂಡೊಂದು ಮದುಮೆ ಮಲ್ಪು ಇருந்து ಪಂಡ ಆ ತುಳುನಾಡದ ಸಂಸ್ಕೃತಿಯ ತುಳುನಾಡದ ಸಂಸ್ಕಾರ ಏದು ಮಲ್ಲ ಆಂಡ ಒಂದೇನು ನಮಕ್ ಇನ್ನು ತುಯ್ಯರೆ ತಿಕ್ಕೊಂದಿಚ್ಚಿ